ಉಡುಪಿಯಲ್ಲಿ ನಡೆದ ಹುಲಿವೇಷ ಕುಣಿತದ ಸ್ಪರ್ಧೆ ಸಂದರ್ಭದಲ್ಲಿ ಹುಲಿವೇಷಧಾರಿಯೊಬ್ಬನ ಮೈ ಮೇಲೆ ಆವೇಶವಾಗಿ ಗರ್ಜಿಸಿದ ಪ್ರಸಂಗ ನಡೆದಿದೆ. ಕೂಡಲೇ ಸಂಘಟಕರು ಹುಲಿವೇಷಧಾರಿಯ ವರ್ತನೆಯನ್ನು ಕಂಡು ನಿಯಂತ್ರಿಸಲು ಮುಂದಾಗಿದ್ದಾರೆ. 4-5 ಮಂದಿ ಆಗಮಿಸಿ ನಿಯಂತ್ರಿಸಲು ಯತ್ನಿಸಿದಾಗ ಹುಲಿಯವರನ್ನ ದೂಡಿದ ಘಟನೆಯೂ ನಡೆಯಿತು. ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಉಡುಪಿ ನಗರದ ನಿಟ್ಟೂರಿನಲ್ಲಿ ಹುಲಿವೇಷ ಕುಣಿತ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಸ್ಪರ್ಧೆ ಹಿನ್ನೆಲೆಯಲ್ಲಿ 10 ತಂಡಗಳು ಇದರಲ್ಲಿ ಭಾಗವಹಿಸಿದ್ದವು. ಸಾವಿರಾರು ಮಂದಿ ವೇದಿಕೆಯ ಸುತ್ತಲೂ ನೆರೆದಿದ್ರು. ಸ್ಪರ್ಧಾ ತಂಡವಾಗಿ ವೇದಿಕೆಗೆ ಆಗಮಿಸಿದ್ದ ಜೂನಿಯರ್ಸ್ ಫ್ರೆಂಡ್ಸ್ ಕೊರಂಗ್ರಪ್ಪಾಡಿ ತಂಡವು ಪ್ರದರ್ಶನ ನೀಡಲು ಆರಂಭಿಸಿತ್ತು. ಈ ವೇಳೆ ಒಂಟಿಯಾಗಿ ಕೊರಂಗ್ರಪ್ಪಾಡಿ ತಂಡದ ನೇತೃತ್ವದಲ್ಲಿದ್ದ ಅಖಿಲೇಶ್ ವೇದಿಕೆ ಮಧ್ಯಭಾಗದಲ್ಲಿ ಪ್ರದರ್ಶನ ನೀಡುವ ವೇಳೆ ಈ ಘಟನೆ ನಡೆದಿದೆ. ಅಖಿಲೇಶ್ ಮೈ ಮೇಲೆ ಕುಣಿತಲೇ ಆವೇಶವಾಗಿದ್ದು ಅವರು ವೇದಿಕೆಯ ಮ್ಯಾಟ್ ಅನ್ನ ಬಾಯಿಯಿಂದ ಕಚ್ಚಿ ಹರಿದು ಹಾಕಿದ್ದಾರೆ. ತಕ್ಷಣವೇ ಇತರ ವೇಷಧಾರಿಗಳು ತಮ್ಮ ತಂಡದ ನಾಯಕನನ್ನ ಹಿಡಿದು ನಿಯಂತ್ರಿಸಲು ಯತ್ನಿಸಿದ್ದಾರೆ. ಬಳಿಕ ತಾಸೆ ಬಡಿಯುವುದನ್ನು ಕೂಡ ನಿಲ್ಲಿಸಿ ಇವರನ್ನ ಉಪಚರಿಸಿದ್ದಾರೆ. ಈ ಸಂದರ್ಭ ಅವರು ಹುಲಿಯಂತೆ ಗರ್ಜಿಸಿದ್ದು ನೆರೆದವರನ್ನ ಬೆಚ್ಚಿ ಬೀಳಿಸಿತ್ತು. ಇಂತಹ ಘಟನೆಗಳು ಅಪರೂಪಕ್ಕೊಮ್ಮೆ ನಡೆಯುತ್ತದೆ ಎಂದು ಸಂಘಟಕರು ಹೇಳಿದ್ದಾರೆ. तासे उंतले